ನಮಸ್ಕಾರ ಸ್ನೇಹಿತರೆ, SN ಮ್ಯೂಸಿಕಲ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಭಾಷೆಗಳನ್ನು ಕಲಿಯುವುದು ಒಂದು ಅದ್ಭುತವಾದ ಕಲೆ. ನಮ್ಮ ಸುತ್ತಮುತ್ತಲಿರುವ ತಮಿಳು ಮತ್ತು ತುಳು ಭಾಷೆಗಳನ್ನು ಕನ್ನಡದ ಮೂಲಕ ಕಲಿಯಬೇಕು ಎಂದು ನಿಮ್ಮ ಆಸೆಯಾಗಿದ್ದರೆ ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ತಮಿಳು ಮತ್ತು ತುಳು ವಾಕ್ಯಗಳನ್ನು ಕನ್ನಡದ ಮೂಲಕ ಕಲಿಯೋಣ. 3 ಭಾಷೆಗಳ ಸಾಮಾನ್ಯ ಶೈಕ್ಷಣಿಕ. ಇವತ್ತಿನಿಂದ ನಮ್ಮ 1ನೇ ದಿನದ ತರಬೇತಿ ಆರಂಭವಾಗಿದೆ. ಇವತ್ತು ನಾವು ದಿನ ಬಳಕೆಯ ಅತ್ಯಂತ ಮೂಲಭೂತವಾದ ಪದಗಳನ್ನು 3 ಭಾಷೆಗಳಲ್ಲಿ ಕಲಿಯೋಣ. ಬನ್ನಿ ಆರಂಭಿಸೋಣ. ನಾವು ಯಾರನ್ನಾದರೂ ಭೇಟಿಯಾದಾಗ ಮೊದಲು ಗೌರವದಿಂದ ವಂದಿಸುತ್ತೇವೆ. ಕನ್ನಡದಲ್ಲಿ ನಮಸ್ಕಾರ, ತಮಿಳಿನಲ್ಲಿ ವಣಕಂ, ತುಳುವಿನಲ್ಲಿ ನಮಸ್ಕಾರ ಅಥವಾ ಸುಲ್ಮೇಲು. ನೀವು ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ತಮಿಳಿನಲ್ಲಿ ನೀಂಗ ಎಪ್ಪಡಿ ಇರ್ಕಿಂಗೆ, ನೀಂಗ ಎಪ್ಪಡಿ ಇರ್ಕಿಂಗೆ. ತುಳುವಿನಲ್ಲಿ ಈರು ಎಂಚ ಉಲ್ಲರು, ಈರು ಎಂಚ ಉಲ್ಲರು. ಕನ್ನಡದಲ್ಲಿ ನಾನು ಚೆನ್ನಾಗಿದ್ದೇನೆ, ನಾನು ಚೆನ್ನಾಗಿ ಇದ್ದೇನೆ. ತಮಿಳಿನಲ್ಲಿ ನಾನ್ ನಲ್ಲ ಇರ್ಕರೆ, ನಾ ನಲ್ಲ ಇರ್ಕೆ ಇಲ್ಲ ನಾನ್ ನಲ್ಲ ಇರ್ಕರೇನ್. ತುಳುವಿನಲ್ಲಿ ಯಾನ್ ಸೌಖ್ಯ ಉಲ್ಲೆ, ಯಾನ್ ಸೌಖ್ಯ ಉಲ್ಲೆ. ಸಾಮಾನ್ಯವಾಗಿ ಯಾನ್ ಸೌಖ್ಯ ಅಂತ ಹೇಳ್ತಾರೆ. ಎಂಚೋಲ್ಲರ್ ಯಾನ್ ಸೌಖ್ಯ. ಯಾನು ಸೌಖ್ಯ ಅಂದರೆ ನಾನು ಸೌಖ್ಯ, ಚೆನ್ನಾಗಿ. ಕನ್ನಡದಲ್ಲಿ ನಾನು, ತಮಿಳಿನಲ್ಲಿ ನಾನು, ತುಳುವಿನಲ್ಲಿ ಯಾನು. ಕನ್ನಡದಲ್ಲಿ ನಾನು, ತಮಿಳಿನಲ್ಲಿ ನಾನ್, ತುಳುವಿನಲ್ಲಿ ಯಾನ್. ಕನ್ನಡದಲ್ಲಿ ನೀವು ಅಂದರೆ ತಮಿಳಿನಲ್ಲಿ ನೀಂಗೆ, ಗೌರವ ಕೊಟ್ಟು ನೀಂಗೆ. ತುಳುವಿನಲ್ಲಿ ಈರು. ಕನ್ನಡದಲ್ಲಿ ನೀನು ಅಂದರೆ ಏಕವಚನ. ತಮಿಳಿನಲ್ಲಿ ನೀ, ನೀನ್, ನೀ. ತುಳುವಿನಲ್ಲಿ ಈ, ಈ. ಕನ್ನಡದಲ್ಲಿ ಹೌದು ಅಂದರೆ ತಮಿಳಿನಲ್ಲಿ ಆಮ, ತುಳುವಿನಲ್ಲಿ ಅಂದು. ಹೌದು, ಆಮ, ಅಂದು. ಕನ್ನಡದಲ್ಲಿ ಇಲ್ಲ, ತಮಿಳಿನಲ್ಲಿ ಇಲ್ಲೇ, ತುಳುವಿನಲ್ಲಿ ಹಿಜ್ಜಿ. ಕನ್ನಡದಲ್ಲಿ ಹೌದು ಅಥವಾ ಇಲ್ಲ, ತಮಿಳಿನಲ್ಲಿ ಆಮ ಅಥವಾ ಇಲ್ಲ, ತುಳುವಿನಲ್ಲಿ ಅಂದು ಅಥವಾ ಇಜ್ಜಿ. ಕನ್ನಡದಲ್ಲಿ ಏನು, ತಮಿಳ್ ಎನ್ನ, ತುಳು ಗಾದೆ. ಏನು, ಎನ್ನ, ದಾದೆ. ಕನ್ನಡದಲ್ಲಿ ಯಾಕೆ, ತಮಿಳಿನಲ್ಲಿ ಏ ಇಲ್ಲನ ಏನು, ತುಳುವಿನಲ್ಲಿ ದಯಗ್. ಯಾಕೆ, ಯ, ದಯಗ್ ಪ್ರಶ್ನಾರ್ಥಕ ಚಿಹ್ನೆ. ವೈ
ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಮೊದಲನೇ ದಿನದ ಕ್ಲಾಸ್ನಲ್ಲಿ ನಾವು ನಮಸ್ಕಾರ, ಹೇಗಿದ್ದೀರಾ, ಚೆನ್ನಾಗಿದ್ದೇನೆ ಮತ್ತು ಧನ್ಯವಾದಗಳು ಅನ್ನೋದಕ್ಕೆ 3 ಭಾಷೆಗಳಲ್ಲಿ ಕಲಿತಿದ್ದೀವಿ. ಈಗ ನಿಮಗೊಂದು ಸಣ್ಣ ಹೋಮ್ವರ್ಕ್. ಇವತ್ತು ಕಲಿತ ಪದಗಳಲ್ಲಿ ನಿಮಗೆ ಯಾವ ಭಾಷೆಯ ಪದ ತುಂಬಾ ಇಷ್ಟ ಆಯಿತು ಅನ್ನೋದಕ್ಕೆ ಕೆಳಗೆ ಕಮೆಂಟ್ ಮಾಡಿ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಕ್ಲಾಸ್ ಮಿಸ್ ಮಾಡಿಕೊಳ್ಬಾರ್ದಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ದಿನ 2ನೇ ಕ್ಲಾಸ್ನಲ್ಲಿ ಸಿಗೋಣ. ಧನ್ಯವಾದಗಳು. சொல்மேல். ஓகே நண்பர்களே, இன்னைக்கு படித்த பாடத்தில் உங்களுக்கு எது பிடிச்சிருக்குன்னு கீழே கமெண்ட் பாக்ஸில் தெரியப்படுத்துங்க. அதே மாதிரி வீடியோ பிடிச்சிருந்தா ஒரு லைக் பண்ணுங்கள், ஷேர் பண்ணுங்கள், சப்ஸ்கிரைப் பண்ணுறது மறக்காதுங்க. மீண்டும் நாளைக்கு பார்க்கலாம். அதுவரைக்கு உங்களிடமிருந்து விடைபெறுவது உங்கள் நாகேஷ். நன்றி, வணக்கம். நாளைக்கு பார்க்கலாம். அதுவரையில் உங்களிடமிருந்து விடைபெறுவது உங்கள் நாகேஷ். நன்றி, வணக்கம்.